ಮಣಿಪುರದಲ್ಲಿ ನಡೆದ ಕೃತ್ಯವನ್ನು ಖಂಡಿಸಿ ಇಲ್ಲಿ ರಾಷ್ಟ್ರಪತಿ ಆಳ್ವಿಕೆ ತರಬೇಕು ಎಂದು ಒತ್ತಾಯಿಸಿ ಬಿಸಿ ರೋಡಿನ ಫ್ಲೈಓವರ್ನ ಅಡಿಭಾಗದಲ್ಲಿ ಪಾಣೆಮಂಗಳೂರು ಮತ್ತು ಬಂಟ್ವಾಳ ಬ್ಲಾಕ್ ಕಾಂಗ್ರೆಸ್ ಪಕ್ಷದ ವತಿಯಿಂದ ಬೃಹತ್ ಪ್ರತಿಭಟನೆ ನಡೆಯಿತು. ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾಜಿ ಸಚಿವ ಬಿ ರಮನಾಥ್ ರೈ ಮಾತನಾಡಿ, ಮಣಿಪುರದ ಘಟನೆಗೆ ಪ್ರಧಾನಿ ನರೇಂದ್ರ ಮೋದಿಯವರ ಕೇಂದ್ರ ಸರ್ಕಾರವೇ ನೇರ ಕಾರಣ ಎಂದು ಆರೋಪ ಮಾಡಿದರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪ್ರಮುಖ ಅಶ್ವಿನಿ ಕುಮಾರ್ ರೈ, ಚಂದ್ರಪ್ರಕಾಶ್ ಶೆಟ್ಟಿ, ಪದ್ಮಶೇಖರ್ ಜೈನ್ ಮತ್ತಿತರರು ಉಪಸ್ಥಿತರಿದ್ದರು. ಇವತ್ತು ಯಾವ ಮಟ್ಟಕ್ಕೆ ಹೋಗಿದೆ ಅಂತ ಹೇಳಿದ್ರೆ, ಒಂದೊಂದು ಇಡೀ ಜನಾಂಗವೇ ಒಂದೊಂದು ಪ್ರದೇಶದಿಂದ ಎತ್ತಂಗಡಿ ಆಗುವಂತ ಇವತ್ತು ಪರಿಸ್ಥಿತಿಯನ್ನು ನಾವು ಕಂಡಿದ್ದೇವೆ. ಈ ರೀತಿ ಮುಂದುವರಿದ್ರೆ ಇದೇ ಈಗ ಮಾತ್ರ ಅಲ್ಲ, ಅದು ಮಣಿಪುರಕ್ಕೆ ಮಾತ್ರ ಸೀಮಿತ ಆಗಿಲ್ಲ. ಇವತ್ತು ನಾರ್ತ್ ಈಸ್ಟರ್ನ್ ರಾಜ್ಯಗಳು ಇವೆ. ಇವತ್ತು ಮಿಜೋರಾಂಗೆ ಕೂಡ ಅದು ವಿಸ್ತರಣೆಗೊಂಡಿದ್ದನ್ನು ತಾವೆಲ್ಲ ನೋಡಿರ್ಬೋದು. ಮಿಜೋರಾಂನಲ್ಲಿ ಮೈತಿ ವರ್ಗದ ಜನಾಂಗವನ್ನು ಅಲ್ಲಿ ಓಡಿಸುವಂತ ಇದಕ್ಕೆ ಕಾರಣ ಅಂತ ಹೇಳಿದ್ರೆ ಒಂದೇ ಒಂದು ಕಾರಣ, ನಾವು ರಾಜಕೀಯಕ್ಕಾಗಿ, ಅಧಿಕಾರಕ್ಕಾಗಿ ಮತ ಬ್ಯಾಂಕ್ ರಾಜಕೀಯ ಮಾಡ್ತಾ ಇದ್ದೇವೆ. ಅದನ್ನು ನಾವೆಲ್ಲರೂ ಖಂಡಿಸಬೇಕಾಗಿದೆ. ನಾವೆಲ್ಲರೂ ಒಂದಾಗಿ ಬದುಕುವಂತಹ ವಾತಾವರಣ ಈ ದೇಶದಲ್ಲಿ ನಿರ್ಮಾಣ ಆಗಬೇಕಾಗಿದೆ. ಅದಕ್ಕಾಗಿ ನಾವು ಈ ಸರ್ಕಾರ, ಕೇಂದ್ರದಲ್ಲಿರುವಂತಹ ಸರ್ಕಾರ ಮತ್ತು ಅದೇ ರೀತಿ ಇವತ್ತು ಮಿಜೋರಾಮಿನ ತೊಡಗಬೇಕಾಗಿದೆ. ಈ ನಿಟ್ಟಿನಲ್ಲಿ ಸರ್ಕಾರ, ರಾಜ್ಯದಲ್ಲಿರತಕ್ಕಂಥ ಜಿನೇನ್ ಸರ್ಕಾರ ಇದಕ್ಕೆ ಕಾರಣ ಅಂತ ಹೇಳಿ ಖಂಡಿತವಾಗಿ ನಾವು ಹೇಳಬೇಕಾಗಿದೆ. ಇದೊಂದು ಜನರಿಗೆ ಘರ್ಷಣೆ. ದೇಶದ ಪ್ರಧಾನಮಂತ್ರಿಯವರು ಚುನಾವಣಾ ಸಂದರ್ಭದಲ್ಲಿ ಮಣಿಪುರಕ್ಕೆ ಹೋಗಿ ಹೇಳುತ್ತಾ ಇದ್ರು, ಕೇಂದ್ರದಲ್ಲಿರ್ತಕ್ಕಂಥ ಈ ಸರ್ಕಾರ ನಿಮಗೆ ಏನು ಸಹಾಯ ಮಾಡಿಲ್ಲ,